ತುಂಬ ಶ್ರೀಮಂತರು ಬೊಜ್ಜು ಕರಗಿಸ್ಕೊಳ್ಳೋಕ್ಕೆ ಒಂದು ನಾಯಿ ಹಿಡ್ಕೊಂಡು ವಾಕಿಂಗ್ ಹೋಗ್ತಾರೆ ಬೆಂಗಳೂರಿನಲ್ಲಿ. ನೋಡಿರ್ಬೋದು ನೀವು. ಅವರು ವಾಕಿಂಗು ಅವ್ರಿಗಲ್ಲ, ನಾಯಿಗೆ ಹೆಸರಿನಲ್ಲಿ ಇವರು ವಾಕಿಂಗ್ ಮಾಡೋದು. ಅದು ಎಳ್ಕೊಂಡು ಹೋಗ್ತಿರ್ತೆ, ಇವನು ಬೊಜ್ಜು ಕರಗಿಸ್ಕೊಳ್ಳೋಕ್ಕೆ ಹೊಡ್ತಾ ಇರ್ತಾನೆ ಹಿಂದೆ. ನಾನು ನೋಡಿ, ಈ ಥರ ಇದೆ. ಈ ಟ್ರೆಂಡನ್ನ ಚೇಂಜ್ ಮಾಡ್ಬೋದು. ಆ ನಾಯಿಯ ಜಾಗದಲ್ಲಿ ಒಂದು ಕರು ಹಿಡ್ಕೊಂಡು ಹೋದ್ರೆ ಏನಾಗುತ್ತೆ? ಅವ್ರು ಹೇಳಿದರು, ಸಿಬ್ರೂರವರು, ಆ ಗಂಡು ಕರುಗಳನ್ನ ಯಾರು ತಗೊಂಡು ಹೋಗ್ತಾರೆ ಅಂತ. ನಾನು ಎಲ್ಲದಕ್ಕೂ ನಮ್ಮಲ್ಲಿ ಉತ್ತರ ಇದೆ. ಗಂಡು ಕರುಗಳನ್ನ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಬಸವಣ್ಣನ ದೇವಸ್ಥಾನ, ಎಲ್ಲ ಊರುಗಳಲ್ಲೂ ಬಸವಣ್ಣನ ದೇವಸ್ಥಾನ. ಊರಿಗೊಂದು ಊರು ಬಸವ ಅಂತ ಬಿಡೋಣ. ಒಬ್ಬ ತಂದೆಗೆ ತನ್ನ ಕಣ್ಣು ಮುಂದೆ ಮಗಳಿಗೆ ಸನ್ಮಾನ ಮಾಡ್ತಾರೆ ಅಂದ್ರೆ ಅದರಷ್ಟು ದೊಡ್ಡ ಖುಷಿ ಇನ್ಯಾರಿಗೂ ಸಿಗೋದು. ಇವತ್ತೆಲ್ಲ ಹೊಸ ಹೊಸ ಬ್ರೀಡ್ಗಳು ಬಂದ್ಬಿಟ್ಟಿದೆ. 70,000 80,000 ಕೊಟ್ಟು ಸಣ್ಣ ನಾಯಿಮರಿಗಳನ್ನ ಹಿಡ್ಕೊಂಡು ಜೋಬಳಿಗೆ ಇಟ್ಕೊಂಡು ಬರ್ತಾರೆ. ಅದನ್ನ ಮೇಂಟೈನ್ ಮಾಡಕ್ಕೆ ಇದು ಮಾಡ್ತಾರೆ. ಅದರಲ್ಲೇ ಒಂದು ಗೋವನ್ನು ನಮ್ಮಲ್ಲಿ ತಗೊಂಡ್ರೆ ಯಾಕೆ ಆಗಬಾರ್ದು ಅಂತ ಹೇಳೋದು ಒಂದು ಪ್ರಚಾರ ನಡಿಬೇಕು. ಸ್ಥಳೀಯ ಗ್ರಾಮ ದೇವತೆಗೆ ಹಾಗೂ ರಕ್ತೇಶ್ವರಿಗೆ ನಮಸ್ಕರಿಸ್ತಾ, ಎಲ್ಲ ಗುರು ಹಿರಿಯ ವಂದನೆಯ ಪಾದಾರವಂದಗಳಿಗೆ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ಕುಳಿತಿರುವ ಎಲ್ಲರಿಗೂ ಸಹ ನನ್ನ ಪ್ರಣಾಮಗಳನ್ನು ತಿಳಿಸ್ತಾ, ಮಾಸ್ಟ್ರು ಏನೋ ಒಂದು ಮಾತಾಡ್ತಾ ಹೇಳಿದರು, ಏನಾದರೂ ಪ್ರಾರಂಭ ಆದರೆ ಅದು ನನ್ನಿಂದಲೇ ಪ್ರಾರಂಭ ಆಗಬೇಕು. ಅದು ಸಾವರ್ಕರ್ ಅವರು ಹೇಳಿದ್ದು. ನಾಳೆ 9 ಗಂಟೆಗೆ ನನ್ನ ಪ್ರತಿಭಟನೆ ಪ್ರಾರಂಭ ಮಾಡ್ತಿದ್ದೀನಿ, ನೀವೆಲ್ಲ ಬನ್ನಿ ಊರಿನವರೆಲ್ಲ ಅಂತ. ಅರ್ಥ ಗೊತ್ತಿತ್ತು ಅವರಿಗೆ. ನಿಮಗೆ ಇತ್ತೀಚಿನ ಒಂದು ಜೋಕ್ಸ್ಗಳಲ್ಲಿ ನೋಡ್ತೀರಿ, ಸಾಧು ಕೋಗಿಲ, ಏಯ್ ಗೆರೆ ದಾಟಿ ಬಂದ್ರಿ ನಿನಗೆ ಹೊಡೆದಾಕ್ಬಿಡ್ತೀನಿ ನೋಡು, ನನ್ನ ಹಿಂದೆ 1000 ಜನ ಇದ್ದಾರೆ ನೋಡು ಅಂತ ಹಿಂಗೆ ತಿರುಗಿ ನೋಡ್ತಾನೆ, ಯಾರೂ ಇರೋದಿಲ್ಲ. ಅದೇ ಥರದಲ್ಲಿ ಅವಾಗಿದ್ದಂಥ ಕೆಚ್ಚದೆಯ ಸಾವರ್ಕರ್ ಹೇಳಿದ್ದೇನೆಂದರೆ, ನಾಳೆ 9 ಗಂಟೆಗೆ ಪ್ರತಿಭಟನೆ ಪ್ರಾರಂಭ ಆಗುತ್ತೆ, ನೀವೆಲ್ಲ ಬರಬೇಕು ಅಂತ. ಮುಂದುವರೆದು ಏನು ಹೇಳ್ತಾರೆ, ನೀವು ಯಾರೂ ಬರಲಿಲ್ಲ ಅಂದರೆ 9 ಗಂಟೆಗೆ ನಾನು ಒಬ್ಬನೇ ಆ ಪ್ರತಿಭಟನೆಯನ್ನು ಮುಂದುವರಿಸ್ತೀನಿ ಅಂತ. ಅವ್ರು ಹೇಳಿದಾಗೇ ಏನಾದರೂ ಪ್ರಾರಂಭ ಆಗ್ಬೇಕಾದ್ರೆ ಅದು ನಮ್ಮಿಂದಲೇ ಪ್ರಾರಂಭ. ನಾನು ಹಲವಾರು ಸಾರ್ವಜನಿಕ ಹಿತಾಸಕ್ತಿನ ಬೇರೆಯವರೆಲ್ಲರ ಮುಖಾಂತರ ಒಂದು ವಕಾಲತ್ತಿಗೆ ಸೈನ್ ಹಾಕ್ಕೊಡಿ ಕೇಸ್ ನಡೆಸೋಣ ಅಂದರೆ ಯಾರೂ ಬರ್ತಿರಲಿಲ್ಲ. ನಮ್ಮ ಹೆಸರಲ್ಲೇ ಹಾಕ್ಕೊಂಡು ನಾವೇ ಒಂಥರ ಸಜೀವ ದಹನ ಆದಂಗೆ. ಈಗೇನು ವಿಜಯಲಕ್ಷ್ಮಿ ಸಿಬ್ರೂರವರು, ನಾವೆಲ್ಲ ಒಂದೊಂದೇ ಹೋರಾಟಗಳ ಇದರಲ್ಲಿ, ಅವರು ಮಾಧ್ಯಮದಲ್ಲಿ, ನಾವು ನ್ಯಾಯಾಂಗದಲ್ಲಿ ಹೋರಾಟ ಮಾಡಿದ್ವಿ. ಇವತ್ತಿನ ಇದಕ್ಕೆ ನೇರವಾಗಿ ಒಂದು ಹೇಳಬಲ್ಲೆ. ನಾನು ಭಾಳ ಒಂದು 3-4 ವರ್ಷಗಳ ಹಿಂದೆ ರಾಮಚಂದ್ರಾಪುರ ಮಠದ ಸ್ವಾಮೀಜಿಗಳು, ನಾವು ಅವ್ರನ್ನ ಭಾಳ ಆತ್ಮೀಯ ಗೋಸ್ವಾಮಿಗಳು ಅಂತಲೇ ಕರಿತೀವಿ. ಅವ್ರ ಮಠಕ್ಕೆ ಕರೆದಿದ್ರು, ಯಾವುದೋ ಒಂದು ಕೇಸಿನ ಬಗ್ಗೆ ಮಾತಾಡಿದ. ಸ್ವಾಮಿ, ಒಂದು ಸಣ್ಣ ಕರು ಕೊಡಿ, ನಾನು ಮನೇಲಿ ಸಾಕ್ತೀನಿ. ಅದು ಏನ್ರಿ ಬೆಂಗಳೂರಲ್ಲಿ ಕರು ಸಾಕ್ತೀರಾ ಅಂತ ಕೇಳಿದ್ರು. ನಾನು ಹೇಳಿದೆ ಅವ್ರಿಗೆ, ತುಂಬ ಶ್ರೀಮಂತರು ಬೊಜ್ಜು ಕರಗಿಸ್ಕೊಳ್ಳೋಕ್ಕೆ ಒಂದು ನಾಯಿ ಹಿಡ್ಕೊಂಡು ವಾಕಿಂಗ್ ಹೋಗ್ತಾರೆ ಬೆಂಗಳೂರಿನಲ್ಲಿ. ನೋಡಿರ್ಬೋದು ನೀವು. ಅವರು ವಾಕಿಂಗು ಅವ್ರಿಗಲ್ಲ, ನಾಯಿಗೆ ಹೆಸರಿನಲ್ಲಿ ಇವರು ವಾಕಿಂಗ್ ಮಾಡೋದು. ಅದು ಎಳ್ಕೊಂಡು ಹೋಗ್ತಿರ್ತೆ, ಇವನು ಬೊಜ್ಜು ಕರಗಿಸ್ಕೊಳ್ಳೋಕ್ಕೆ ಹೊಡ್ತಾ ಇರ್ತಾನೆ ಹಿಂದೆ. ನಾನು ನೋಡಿ, ಈ ಥರ ಇದೆ. ಈ ಟ್ರೆಂಡನ್ನು ಚೇಂಜ್ ಮಾಡ್ಬೋದು. ಆ ನಾಯಿಯ ಜಾಗದಲ್ಲಿ ಒಂದು ಕರು ಹಿಡ್ಕೊಂಡು ಹೋದ್ರೆ ಏನಾಗುತ್ತೆ? ನಿಮ್ಮದು ವಿಚಾರ ಭಾಳ ಚೆನ್ನಾಗಿದೆಯಲ್ಲ ಅಂದರು. ಹೌದು, ನಾಯಿ ಜಾಗದಲ್ಲಿ ಕರು ಹಿಡ್ಕೊಂಡು ಹೋದರೆ ನೋಡಿದ್ದೀರಿ ಬೆಂಗಳೂರು ಅಂತ ನಗರದಲ್ಲಿ. ಅಂದರೆ ಸ್ವಲ್ಪ ದಾನ ಧರ್ಮಗಳಲ್ಲಿ ಹೆಚ್ಚು. ಯಾಕೆಂದರೆ ಪಾಪ ಅಲ್ಲ ಪುಣ್ಯ ಅಲ್ಲ, ಪಾಪ ಮಾಡಿದ್ದು ಹೆಚ್ಚು ಜಾಗ ಅದು. ಅದಕ್ಕೆ ಒಂದು ಶೇರ್ ಅವರಿಗೆ ಇರಲಿ ಅಂತ ಕೊಟ್ಟುಬಿಡೋವಂಥದ್ದು ದೇವರಿಗೆ. ನೀವು ನಾಯಿ ಹಿಡ್ಕೊಂಡು ಹೋದರೆ ಹೌ ಫೈನ್ ಇಟ್ ಈಸ್, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಅದೇ ಕರುನ ಹಿಡ್ಕೊಂಡು ಹೋದಾಗ ನೋಡಬೇಕು, ಹಿಂದ್ಗಡೆ ಬಾಲ್ದ ಹತ್ರ ಮುಟ್ಟಿ ನಮಸ್ಕಾರ ಮಾಡಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಈ ಟ್ರೆಂಡ್ ತರಬಾರ್ದು ಅಂತ ಇದು 4 ವರ್ಷಗಳಿಂದ ನಡೀತಾ ಇತ್ತು. ಮಧ್ಯೆ ಕರೋನಾ ಬಂತು, ಬಿತ್ತು. ನನಗೆ ಹೇಳಿದರು, ಮಾಗಡಿ ಹತ್ರ ಒಂದು ನಮ್ಮದು ಮಾಲೂರು ಹತ್ರ ಒಂದು ಆಶ್ರಮ ಇದೆ, ನೀವು ಹೋಗಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿ ನಿಮ್ಮ ಮನೆಗೆ ನಾವು ತಗೊಬಂದು ಬಿಡ್ತೀವಿ ಅಂತ. ಮೊನ್ನೆ ಅದೇ ಮಠದವರು ಗಿರಿನಗರದಲ್ಲಿ ಒಂದು ಗೋ ಪೂಜೆನ ಮಾಡಿದ್ರು. ನಮ್ಮ ಅರುಣ್ ಶ್ಯಾಮ್ ಅವರು ಹಿರಿಯ ವಕೀಲರು, ಅವ್ರಿಗೆ ಫೋನ್ ಮಾಡಿದೆ. ಅವರೇ ಅದರದೆಲ್ಲ ರೂವಾರಿ. ಅಮೃತೇಶ್ ಕಳಿಸ್ಕೊಟ್ಬಿಡ್ಲ ಕರುನ ಅಂದರು. ಇರಿ ಒಂದು ನಿಮಿಷ, ಇಲ್ಲೊಂದು ಗೋದಾನದ ಸಮಾವೇಶ ನಡೀತಾ ಇದೆ, ಅಲ್ಲಿ ಹೋಗಿ ಬಂದ ಮೇಲೆ ತೊಗೊಳ್ತೀನಿ ಅಂಥೇಳಿ. ಅದರಿಂದ ಏನಾದರೂ ಸ್ಟಾರ್ಟ್ ಆಗಬೇಕಾದ್ರೆ ಅದು ನಮ್ಮಿಂದಲೇ ಸ್ಟಾರ್ಟ್ ಆಗಬೇಕು. ಇಲ್ಲಿಂದ ಹೋದ ತಕ್ಷಣ ನಾನು ಅವ್ರಿಗೂ ಶೆಟ್ರಿಗೂ ಹೇಳಿದೆ, ಒಂದು ಕರು ಕಳಿಸ್ಕೊಟ್ಬಿಟ್ರಿ, ನಾನು ಫಂಕ್ಷನ್ಗೆ ಬರೋದು ಬೇಡ ಅಂತ. ಇಲ್ಲ, ನೀವು ಬರಲೇಬೇಕು ಅಂದರು. ಮಾಸ್ಟರ್ ಹೇಳಿದರು, ಒಬ್ಬ ತಂದೆಗೆ ತನ್ನ
ಕಣ್ಣು ಮುಂದೆ ಮಗಳಿಗೆ ಸನ್ಮಾನ ಮಾಡ್ತಾರೆ ಅಂದರೆ ಅದರಷ್ಟು ದೊಡ್ಡ ಖುಷಿ ಇನ್ಯಾರಿಗೂ ಸಿಗೋದಿಲ್ಲ. ನಾನು ಹಲವಾರು ದುರಂತಗಳಲ್ಲೂ ಸಹ ನಾನು ನೋಡಿದ್ದೀನಿ. ಒಬ್ಬರು ಸೀನಿಯರ್ ವಕೀಲರು ಮಗಳು ಅದೋ ಒಂದು ದುಷ್ಟಾಂತದಲ್ಲಿ ಜೈಲು ಸೇರಬೇಕಾಗುತ್ತೆ. ನಾನು ನೋಟ್ರಿ ಆಗಿದ್ದವನು ಅಲ್ಲಿ ನೋಟ್ರಿ ಮಾಡೋಕ್ಕೆ ಅಂತ ಹೋಗ್ತೀನಿ ಬೆಂಗಳೂರಿನ ಇದರಲ್ಲಿ. ಅಲ್ಲಿ ಸ್ಪೆಷಲ್ ರೂಮ್ ಒಳಗಡೆ ನಮ್ಗೆ ಬಿಡ್ತಾರೆ, ಯಾಕೆ ಲಾಯರ್ಸ್ಗಳು ಅಂತ. ನಾನು ಹೋದೆ, ಎಲ್ಲ ಪುಸ್ತಕ ತಗೊಂಡು ಎಲ್ಲ ರೆಡಿಯಾಗಿ ಕೂತ್ಕೊಂಡೆ. నేను ಅಮ್ಮಂದು ಒಂದು ಅಫಿಡವಿಟ್ ಮಾಡಬೇಕು, ಸುಪ್ರೀಂ ಕೋರ್ಟಿಗೆ ಕೇಸ್ ಕಳಿಸೋಣ ಅಂತ. ನನ್ನೊಟ್ಟಿಗೆ ಬಂದಂಥ ಸೀನಿಯರ್ ಅಡ್ವೊಕೇಟು ಮಗಳು ಇಬ್ಬರು ಒಬ್ಬರನ್ನೊಬ್ಬರು ನೋಡಿದವರು, ಅಷ್ಟು ದೂರದಲ್ಲಿ ನಿಂತು ನೋಡಿದವರು ಅವರಿಬ್ಬರು ತಬ್ಕೊಂಡು ಅಳಕ್ಕೆ ಶುರು ಮಾಡಿದ್ದು ಅರ್ಧ ಗಂಟೆವರೆಗೆ. ಆ ಬಾಂಧವ್ಯ ಹೇಗಿರುತ್ತೆ ಅಂತ ಹೇಳಿದಕ್ಕೆ ನಿಮ್ಗೆ ಹೇಳ್ತೀನಿ. ತದನಂತರ ಎಲ್ಲ ಮಾಡಾದಮೇಲೆ ನನ್ನ ಅಂಕಲ್, ನೀವು ಎವ್ರಿ ಇಯರ್ ಒಂದು ಕ್ಯಾಲೆಂಡರ್ ಮಾಡ್ತೀರ, ಆ ಕ್ಯಾಲೆಂಡರ್ ಕೊಡಿ ನನಗೆ ಅಂದರು. ನಾನು ಕೊಟ್ಟು ಬಂದೆ. ಇದು ಸಂಬಂಧಗಳು ಮತ್ತು ತಂದೆ ಮಗಳ ಪ್ರೀತಿ ವಾತ್ಸಲ್ಯ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಒಂದು. ನನ್ನ ಈ ಕಾರ್ಯಕ್ರಮದಲ್ಲಿ ನಾನು ಒಂದು ಸಿದ್ಧಾಂತವನ್ನು ಮಾಸ್ಟ್ರ್ ಹೇಳಿದಾಗೆ ನನ್ನಿಂದಲೇ ಪ್ರಾರಂಭ ಆಗುತ್ತೆ ಅಂದರೆ ಇನ್ನೊಂದು ವಾರದಲ್ಲಿ ನನ್ನ ಮನೆಗೆ ಒಂದು ಕರು ಬರುತ್ತೆ. ಅದು ಆಗಲೇ ಮಠದಲ್ಲಿ ಹೇಳಿದ್ವಿ. ನನಗೆ 2 ನಾಯಿಗಳಿದೆ, ಬ್ಲ್ಯಾಕಿ ಆ್ಯಂಡ್ ವೈಟಿ. ಅದು ಅವಳದು ಒಂದು, ನನ್ನ ಮಗಂದು ಒಂದು. ನಾನು ಯಾಕೆಂದರೆ ಅವನ ಬಾಲ್ಯಾವಸ್ಥೆಯಲ್ಲಿ ಭಾಳಷ್ಟು ನಾಯಿಗಳು ಇವತ್ತು ಅವ ಏನಾದರೂ ಗನ್ಮೆನ್ ಅಂದರೆ ನನ್ನ ಬ್ಲ್ಯಾಕಿನೇ ನನ್ನ ಜೊತೆಲೇ ಮಲಗುತ್ತೆ. ಅಂತಹ ಪ್ರಾಣಿಗಳ ಜೊತೆಯಲ್ಲಿ ಇದ್ದಾಗ ಗೋವಿನ ಮಹತ್ವವನ್ನು ಹಲವಾರು ವಿಚಾರಗಳು ಹೇಳಿದ್ರಿ. ನಾನೇ ಸ್ವತಃ ಅದನ್ನು ಅನುಭವಿಸಿದ್ದೆ. ನಾನು ಕೃಷಿಕನಾಗಿ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಹಸುಗಳನ್ನ ಹೊರಗಡೆ ಕಟ್ಟಬೇಕು, ಗಂಜಲ ತೆಗೆದು ಹಾಕಬೇಕು, ಆ ಸಗಣಿ ಹೊರಗಡೆ ಹಾಕಬೇಕು, ಕೈಕಾಲು ಮುಖ ತೊಳ್ಕೊಂಡು ಬಂದ ಮೇಲೆ ಒಂದು ಲೋಟ ಕಾಫಿ, ಯಾಕೆ ನಾನು ಕೊಡಗಿನಿಂದ ಬಂದವನು. ತದನಂತರ ಆ ಗೌರ್ಮೆಂಟ್ ಸ್ಕೂಲ್ಗೆ ಬ್ಯಾಗು, ಕಾಕಿ ಚಡ್ಡಿ ಹಾಕೊಂಡು ಓಡ್ತಾ ಇರೋದು. ಒಂದು ನಿರ್ದಿಷ್ಟವಾದ ಒಂದು ಕೆಲಸವನ್ನು ನಾವು ಮಾಡಬೇಕು. ಬೇರೆ ಯಾರಿಂದಲೂ ಪ್ರಾರಂಭ ಆಗೋದು ಬೇಡ, ನನ್ನಿಂದಲೇ ಪ್ರಾರಂಭ ಆಗಲಿ ಅಂತ ಹೇಳೋದು ಈ ವೇದಿಕೆಯಿಂದ ತಾವುಗಳು ಸಹ. ಅದು ಇಲ್ಲಿ ಗ್ರಾಮಾಂತರ ಮಟ್ಟಕ್ಕಲ್ಲ, ಸಿಟಿಲಿ ಬರಬೇಕು ಅದು ತಲೆಯಲ್ಲಿ. ಇವತ್ತೆಲ್ಲ ಹೊಸ ಹೊಸ ಬ್ರೀಡ್ಗಳು ಬಂದುಬಿಟ್ಟಿದೆ. 70,000 80,000 ಕೊಟ್ಟು ಸಣ್ಣ ನಾಯಿ ಮರಿಗಳು ಹಿಡ್ಕೊಂಡು ಜೋಬಳಿಗೆ ಇಟ್ಕೊಂಡು ಬರ್ತಾರೆ. ಅದನ್ನು ಮೇಂಟೈನ್ ಮಾಡೋಕ್ಕೆ ಇದು ಮಾಡ್ತಾರೆ. ಅದರಲ್ಲೇ ಒಂದು ಗೋವನ್ನು ನಮ್ಮಲ್ಲಿ ತೊಗೊಂಡ್ರೆ ಯಾಕೆ ಆಗಬಾರ್ದು ಅಂತ ಹೇಳೋದು ಒಂದು ಪ್ರಚಾರ ನಡಿಬೇಕು. ಅವ್ರು ಹೇಳಿದರು ಸಿಬ್ರೂರವರು, ಆ ಗಂಡು ಕರುಗಳನ್ನ ಯಾರು ತಗೊಂಡು ಹೋಗ್ತಾರೆ ಅಂತ. ನಾನು ಎಲ್ಲದಕ್ಕೂ ನಮ್ಮಲ್ಲಿ ಉತ್ತರ ಇದೆ. ಗಂಡು ಕರುಗಳನ್ನ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಬಸವಣ್ಣನ ದೇವಸ್ಥಾನ, ಎಲ್ಲ ಊರುಗಳಲ್ಲೂ ಬಸವಣ್ಣನ ದೇವಸ್ಥಾನ. ಊರಿಗೊಂದು ಊರು ಬಸವ ಅಂತ ಬಿಡೋಣ. ಯಾಕಂದರೆ ಆ ಬಸವಣ್ಣನ ನೋಡಿದ್ದೀರಿ ನಾವು ಹಲವಾರು ಹಳ್ಳಿಗಳಲ್ಲಿ. ಆ ಬಸವಣ್ಣ ಬಂದು ಅಂಗಡಿ ಮುಂದೆ ನಿಂತರೆ ಅದು 10 ನಿಮಿಷ ನಿಂತಿರ್ತದೆ. ಒಂದು ಬಾಳೆಹಣ್ಣು ಕೊಟ್ಟ ಮೇಲೆ ನೆಕ್ಸ್ಟ್ ಹೋಗ್ತಾ ಇರ್ತದೆ. ಯಾಕೆ ಆಗಬಾರ್ದು ಅಂತ ಹೇಳೋದು ನಮ್ಮ ಇದು. ಎಲ್ಲಿಗೆ ತೊಗೊಂಡೋಗಿ ಹಾಕ್ತೀವಿ ಅಂತ ಹೇಳೋದನ್ನು ನಾವು ಉಳಿಸ್ಲಿಕ್ಕೆ ಹಲವಾರು ವಿಧಾನಗಳಿದೆ. ಅದನ್ನು ಕೂತು ಚರ್ಚೆ ಮಾಡೋದಲ್ಲಿ ನಮ್ಮ ಶ್ರೀಶೈಲ ಹೊಳ್ಳ ಅಂತ ಒಬ್ಬರಿದ್ದಾರೆ, ಕಾಮಧೇನು ಅಂತ ಒಂದು ಪುಸ್ತಕ ಬರೀತಾರೆ ಅವರು. ಹಲವಾರು ಇದೆ. ಅದರಿಂದ ನಾವು ಕಾರ್ಯರೂಪವನ್ನು ತಂದರೆ ಪುನಃ ಹಿಂದಿನ ಆ ಗೋವಿನ ಮಹತ್ವವನ್ನು ಅರ್ಥಕೋಬೋದು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಿದ್ದೀನಿ. ನಮಸ್ಕಾರ.